ತಲಾ 25 ಲಕ್ಷ ರೂಪಾಯಿ ಆದರೂ ನೀವು ಘೋಷಣೆ ಮಾಡಲೇಬೇಕು. ಅವರಿಗೆ 3 ಮಕ್ಕಳಿದ್ದು ಬೇರೆ ರಾಜ್ಯದವರಂತೇಳಿ ಅವರನ್ನು ಯಾವುದೇ ರೀತಿಗೆ ನೀವು ಹಿಂದೇಟು ಹಾಕಬಾರ್ದು. ಯಾರೇ ರಾಜ್ಯದವರಾದರೂ ಕೂಡ ಕರ್ನಾಟಕದಲ್ಲಿ ಅವರು ಮಂಗಳೂರಲ್ಲಿ ಧಕ್ಕೆಯಲ್ಲಿ ಕೆಲಸ ಮಾಡಿದ ಕಾರಣ ಅವರಿಗೆ ತುರ್ತಾಗಿ ನೀವು ಪರಿಹಾರವನ್ನು ಘೋಷಣೆ ಮಾಡಲೇಬೇಕು. ಇಲ್ಲದಿದ್ದರೆ ಹೋರಾಟ ಖಚಿತ ಅಂತೇಳಿ ಈ ಮೂಲಕ ನಾನು ಆಗ್ರಹಿಸ್ತೇನೆ. ಅವ್ಯವಸ್ಥೆಯಿಂದ ಕಾರ್ಮಿಕ ಸಾವು, ತಕ್ಷಣ ಪರಿಹಾರ ಘೋಷಿಸಲು ಆಗ್ರಹ. ಸಭಾಧ್ಯಕ್ಷ ಯುಟಿ ಖಾದರ್ ಅವರಿಗೆ ಭೋವಿ ಮುಖಂಡ ಪವನ್ ಕುಮಾರ್ ಶಿರ್ವಾ ಮನವಿ. ಇಲಾಖೆಯ ಅವ್ಯವಸ್ಥೆ ಹಾಗೂ ನಿರ್ಲಕ್ಷ್ಯದಿಂದ ತಮಿಳುನಾಡು ಮೂಲದ ಕಾರ್ಮಿಕ ಮುರುಗನ್ ಅವರು ಮೃತಪಟ್ಟ ಘಟನೆಗೆ ಸರ್ಕಾರವೇ ನೇರ ಹೊಣೆಗಾರ ಎಂದು ಭೋವಿ ಸಮಾಜದ ಮುಖಂಡ ಪವನ್ ಕುಮಾರ್ ಶಿರ್ವಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೃತ ಕಾರ್ಮಿಕನ ಕುಟುಂಬಕ್ಕೆ ತಕ್ಷಣ ಪರಿಹಾರ ಘೋಷಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಮಂಗಳೂರು ಸರ್ಕ್ಯೂಟ್ ಹೌಸ್ನಲ್ಲಿ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ಅವರನ್ನು ಭೇಟಿ ಮಾಡಿದ ಪವನ್ ಕುಮಾರ್ ಶಿರ್ವಾ, ಮಂಗಳೂರು ಧಕ್ಕೆಯಲ್ಲಿರುವ ಇಲಾಖೆಯ ನಿರ್ಲಕ್ಷ್ಯದಿಂದ ಉಂಟಾದ ಅವ್ಯವಸ್ಥೆಯೇ ಈ ದುರ್ಘಟನೆಗೆ ಕಾರಣವಾಗಿದೆ ಎಂದು ಮನವಿ ಸಲ್ಲಿಸಿದರು. ಸುಮಾರು 12 ವರ್ಷಗಳಿಂದ ಮಂಗಳೂರಿನಲ್ಲಿ ದುಡಿದುಕೊಂಡಿದ್ದ ತಮಿಳುನಾಡು ನಿವಾಸಿ ಮುರುಗನ್ ಅವರು ಹೊಟ್ಟೆಪಾಡಿಗಾಗಿ ಕೆಲಸ ನಿರ್ವಹಿಸುತ್ತಿದ್ದ ವೇಳೆ ವಿದ್ಯುತ್ ಕಂಬ ಬಿದ್ದು ಮೃತಪಟ್ಟಿದ್ದಾರೆ. ಈ ಘಟನೆ ನಡೆದಿದ್ದು 2 ದಿನಗಳಾದರೂ ಯಾವುದೇ ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು ಕುಟುಂಬಕ್ಕೆ ಪರಿಹಾರದ ಭರವಸೆ ನೀಡದಿರುವುದು ಖಂಡನೀಯ ಎಂದು ಅವರು ಹೇಳಿದರು. ಅಲ್ಲಿ ದುಡಿಯುತ್ತಿರುವವರು ಬಹುತೇಕ ಬಡವರ್ಗದವರಾಗಿದ್ದು, ಸರ್ಕಾರದ ಅಭಿವೃದ್ಧಿಯ ವೈಫಲ್ಯ ಮತ್ತು ನಿರ್ಲಕ್ಷ್ಯದಿಂದ ನಿರಪರಾಧಿ ಕಾರ್ಮಿಕರು ಜೀವ ಕಳೆದುಕೊಳ್ಳುವಂತಾಗಿದೆ. ಈ ಅವ್ಯವಸ್ಥೆಯನ್ನು ಸರ್ಕಾರ ಹಾಗೂ ಮೀನುಗಾರಿಕೆ ಇಲಾಖೆ ತಕ್ಷಣ ಸರಿಪಡಿಸಬೇಕು ಎಂದು ಆಗ್ರಹಿಸಿದರು. ಕುಟುಂಬಕ್ಕೆ ಆಧಾರವಾಗಿದ್ದ ಮುರುಗನ್ ಅವರ ಸಾವಿನಿಂದ ಕುಟುಂಬ ಸಂಪೂರ್ಣ ಸಂಕಷ್ಟಕ್ಕೆ ಸಿಲುಕಿದ್ದು, ಸರ್ಕಾರ ತಕ್ಷಣವೇ ಆರ್ಥಿಕ ಪರಿಹಾರ ನೀಡಿ ಕುಟುಂಬಕ್ಕೆ ಆಸರೆ ಒದಗಿಸಬೇಕು ಎಂದು ಮನವಿ ಮಾಡಿದರು. ಮೃತರು ನಮ್ಮ ರಾಜ್ಯದವರಲ್ಲ ಎಂಬ ಕಾರಣಕ್ಕೆ ಪರಿಹಾರ ನೀಡಲು ಹಿಂದೇಟು ಹಾಕಿದರೆ ಸರ್ಕಾರ ಹಾಗೂ ಮೀನುಗಾರಿಕೆ ಇಲಾಖೆಯ ವಿರುದ್ಧ ಹೋರಾಟ ಮತ್ತು ಪ್ರತಿಭಟನೆ ನಡೆಸುವುದಾಗಿ ಭೋವಿ ಮುಖಂಡ ಪವನ್ ಕುಮಾರ್ ಶಿರ್ವಾ ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕದ ಮಂಗಳೂರು ಜಿಲ್ಲೆಯಲ್ಲಿ ಮೀನು ಹಿಡಿಯುವ ಧಕ್ಕೆಯಲ್ಲಿ ಈಗಾಗಲೇ ಸಮಸ್ಯೆ ಆದದ್ದು ಈಗಾಗಲೇ ಮಾಧ್ಯಮಗಳ ಮುಖಾಂತರ ನಿಮಗೆಲ್ಲ ಗೊತ್ತಿದೆ. ಸಮಸ್ಯೆ ಏನಂತ ಹೇಳಿದರೆ ಇದಕ್ಕೆ ನೇರ ಹೊಣೆ ರಾಜ್ಯ ಸರ್ಕಾರವೇ. ಯಾಕಂತ ಹೇಳಿದರೆ ಅಭಿವೃದ್ಧಿ ಕುಂಠಿತವಾದಲ್ಲಿ ಜನರ ಜೀವನಕ್ಕೆ ಧಕ್ಕೆ ಬರ್ತದೆ ಹೇಳೋದಕ್ಕೆ ಇದೇ ಸಾಕ್ಷಿ. ಮೀನು ಹಿಡಿಯುವುದರಲ್ಲಿ ತನ್ನ ಹೊಟ್ಟೆಪಾಡಿಗಾಗಿ ರಾಜ್ಯ ಬಿಟ್ಟು ಜಿಲ್ಲೆ ಬಿಟ್ಟು ಬಂದು ತನ್ನ ಕುಟುಂಬವನ್ನೇ ಬಿಟ್ಟು ರಾತ್ರಿ ಹಗಲು ತಮ್ಮ ಹೊಟ್ಟೆಪಾಡಿಗಾಗಿ ಜನರು ದುಡಿತಾರೆ. ಆದರೆ ಈ ರಾಜ್ಯ ಸರ್ಕಾರದ ಅಭಿವೃದ್ಧಿಯ ಮಾಡದೆ, ಆ ಮೀನುಗಾರಿಕೆ ಇಲಾಖೆಯವರಲ್ಲಿ ಅಭಿವೃದ್ಧಿ ಮಾಡದೆ ಇವತ್ತೊಂದು ಜೀವವನ್ನು ನಾವು ಕಳ್ಕೊಂಡಿದ್ದೇವೆ. ಯಾಕಂತ ಹೇಳಿದರೆ ಕರೆಂಟ್ ಕಂಬ ಬೀಳ್ತಂತ ಹೇಳಿದರೆ ಇದಕ್ಕೆ ಮುಖ್ಯ ಕಾರಣ ಮೀನುಗಾರಿಕೆ ಇಲಾಖೆ ಮತ್ತು ಸರ್ಕಾರ. ಅಭಿವೃದ್ಧಿ ಮಾಡದೆ ಜನರ ಜೀವನ ಹೇಗೂ ಆಗ್ತದೆ ಅಂತೇಳಿ ಮಾಡಿಕೊಂಡು ಹೋದರೆ ಈ ರೀತಿ ಎಷ್ಟು ಜೀವಗಳನ್ನು ಪಡೀಲಿಕ್ಕಿದ್ದೀರಿ. ಆದರೂ ಆ ಜೀವ ನಿನ್ನೆ ಇಂದಿಗೆ 48 ಗಂಟೆಗಳಾದರೂ ಕೂಡ ಸರ್ಕಾರ ಆ ವ್ಯಕ್ತಿಗೆ ಯಾವುದೇ ರೀತಿಯ ಪರಿಹಾರವನ್ನು ಇನ್ನೂ ಘೋಷಣೆ ಮಾಡಲಿಲ್ಲ. ಸರ್ಕಾರ ಘೋಷಣೆ ಮಾಡೋ ಮುಂಚೆ ಸ್ಥಳೀಯ ಪ್ರತಿನಿಧಿಗಳಾಗಲಿ ಇಲಾಖೆಯವರಾಗಲಿ ಯಾರು ಕೂಡ ಇದರ ಬಗ್ಗೆ ಯಾಕೆ ನೀವು ಮಾತಾಡ್ತಿಲ್ಲ? ಸರ್ಕಾರದಿಂದ ಸಿಗುವಂಥ ಯಾವುದೇ ರೀತಿಯ ಒಂದು ಅವರಿಗೆ ಪರಿಹಾರವನ್ನು ನೀವು ಯಾಕೆ ಘೋಷಿಸ್ತಾ ಇಲ್ಲ? ಸರ್ಕಾರ ತುರ್ತಾಗಿ ಘೋಷಿಸಲೇಬೇಕು. ಇಲ್ಲದಿದ್ದರೆ ಅಲ್ಲಿಯ ಅಭಿವೃದ್ಧಿ ಸಮಿತಿಯವರೊಟ್ಟಿಗೆ ಸೇರಿಕೊಂಡು ನಾವು ಉಗ್ರ ರೀತಿಯಲ್ಲಿ ಹೋರಾಟ ಮಾಡಬೇಕಾಗ್ತದೆ. ಹಾಗಾಗಿ ನಾನು ಹೇಳೋದು ತಲಾ 25 ಲಕ್ಷ ರೂಪಾಯಿ ಆದರೂ ನೀವು ಘೋಷಣೆ ಮಾಡಲೇಬೇಕು. ಅವರಿಗೆ 3 ಮಕ್ಕಳಿದ್ದು ಬೇರೆ ರಾಜ್ಯದವರಂತೇಳಿ ಅವರನ್ನು ಯಾವುದೇ ರೀತಿಗೆ ನೀವು ಹಿಂದೇಟು ಹಾಕಬಾರ್ದು. ಯಾರೇ ರಾಜ್ಯದವರಾದರೂ ಕೂಡ ಕರ್ನಾಟಕದಲ್ಲಿ ಅವರು ಮಂಗಳೂರಲ್ಲಿ ಧಕ್ಕೆಯಲ್ಲಿ ಕೆಲಸ ಮಾಡಿದ ಕಾರಣ ಅವರಿಗೆ ತುರ್ತಾಗಿ ನೀವು ಪರಿಹಾರವನ್ನು ಘೋಷಣೆ ಮಾಡಲೇಬೇಕು. ಇಲ್ಲದಿದ್ದರೆ ಹೋರಾಟ ಖಚಿತ ಅಂತೇಳಿ ಈ ಮೂಲಕ ನಾನು